नित्यत्वं तत्त्वज्ञानार्थदर्शनम् एतज्ज्ञानमिति प्रोक्तम् अज्ञानं यदतोऽन्यथा ज्ञेयं यत्तत् प्रवक्ष्यामि यज्ञात्वामृतमश्नुते अनादिमत्परं ब्रह्म न सत्तन्नासदुच्यते सर्वथा पाणिपादं तत् सर्वतोक्षिरोमुखम् सर्वथा पाणिपादं तत् सर्वतो अक्षिशिरोमुखम् सर्वतः श्रुतिमल्लोके सर्वमावृत्य तिष्ठति सर्वेन्द्रियगुणाभासं सर्वेन्द्रियविवर्जितम् असक्तं सर्वभृच्छैव निर्गुणं गुणभोक्तೃ च. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ ನೀವು ಓದಿ ಮಾತಾಜಿ. ಅದೇ ಅವ್ರಿಗೂ ಮಾತಾಜಿ ಹೇಳೋಣ ಅನ್ಕೊಂಡ್ರೆ ಬಿಟ್ರು ಅವ್ರು ಬೇರೆ ಕೆಲ್ಸ ಇರ್ಬೇಕು. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್ ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚಾಸ್ಥಿತಂ ಭೂತಭರ್ತೃ ಚ ತಜ್ಞೇಯಂ ಪ್ರಸಿಷ್ಣು ಪ್ರಭವಿಷ್ಣು ಚ ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಿ ಸರ್ವಸ್ಯ ವಿಷ್ಠಿತಂ ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಯೋಪಪದ್ಯತೆ ಪ್ರಕೃತಿಂ ಪುರುಷಂ ಚೈವ ವಿದ್ಯನ್ನಾದಿವುಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ರೇಖಾ ವಿಜಯಕುಮಾರ್ ಮಾತಾಜಿ ಓದಿ. ರೇಖಾ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಎಷ್ಟನೇ ಶ್ಲೋಕ ಮಾತಾಜಿ? 5 ಶ್ಲೋಕ ಓದ್ಲಿಕ್ಕೆ 21ನೇ ಶ್ಲೋಕದಿಂದ. ಹಾ ಮಾತಾಜಿ. ಶ್ಲೋಕ 21. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು ಉಪದ್ರಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತಃ ದೇಹೇಸ್ಮಿನ್ ಪುರುಷಃ ಪರಃ. ಯಾ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋ ಅಭಿಜಾಯತೆ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮನಮಾತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ ಈಗ ಜಾಯಿನ್ ಆದದ್ದಷ್ಟೇ. ಓದಿ ಪ್ರಭುಜಿ. ಮಾತಾಜಿ ಶ್ಲೋಕ ಎಷ್ಟಿಂದ ಮಾತಾಜಿ? 5 ಶ್ಲೋಕ 26ನೇ ಶ್ಲೋಕದಿಂದ. ಸರಿ ಮಾತಾಜಿ. ಶ್ಲೋಕ 26. ಅನ್ಯತ್ವೇವ ಮಜಾನಂತಹ ಶ್ರುತ್ವಾ ನಿಭ್ಯ ಉಪಾಸತೆ ತೇಪಿ ಚಾತೀತರಂತ್ಯೇವ ಮೃತ್ಯುಂ ಶ್ರುತಿ ಪರಾಯಣಃ ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ವಂ ಶಂತ್ವಂ ಯಃ ಪಶ್ಯತಿ ಸ ಪಶ್ಯತಿ ಸಮಂ ಪಶ್ಯನ್ ಈ ಸರ್ವತ್ರ ಸಮವಸ್ಥಿತಮೀಶ್ವರಂ ನಾಯಿನ
ತಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಮಾತಾಜಿ ಇನ್ನೊಂದು 30. ಮಾತಾಜಿ ಶ್ಲೋಕಂ ಪ್ರಕೃತ್ಯೇವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಾ ಪಶ್ಯತಿ ತತಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಶ್ರವಂತಿ ಮಾತಾಜಿ ಓದಿ. ಶ್ರವಂತಿ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಶ್ಲೋಕ 31. ಯದಾ ಭೂತ ಪೃಥಕ್ ಭಾವಂ ಏಕಸ್ತಮನು ಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ ಅನಾದಿತ್ವಾ ನಿರ್ಗುಣತ್ವಾತ್ ಪರಮಾತ್ಮಾಯಮ ವ್ಯಯಃ ಶರೀರಸ್ಥೋಪಿ ಕೌಂತೆಯ ನ ಕರೋತಿ ನ ಲಿಪ್ಯತೆ ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಮಾತಾಜಿ ಮೇಲೆ ಲೋಕಂ ಮಾಡಿ ಮಾತಾಜಿ. ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗೋ ನಾಮ ತ್ರಯೋದಶೋಧ್ಯಾಯಃ. ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಭಾಗ್ಯಲಕ್ಷ್ಮಿ ಮಾತಾಜಿ 14ನೇ ಅಧ್ಯಾಯ ಓದಿ ಮಾತಾಜಿ. ಮಾತಾಜಿ. ಭಗವದ್ಗೀತೆ ಯಥಾರೂಪ ಅಧ್ಯಾಯ 14 ಅಥ ಚತುರ್ದಶೋಧ್ಯಾಯ ಗುಣತ್ರಯ ವಿಭಾಗ ಯೋಗ. ಶ್ಲೋಕ ಶ್ರೀ ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಂ ಸಿದ್ಧಿಮಿತೋ ಗತಃ ಇದಂ ಜ್ಞಾನಮಾಪಾಶ್ರಿತ್ಯ ಮಮ ಸಾದಾಮೃತಮಾಗತಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನಾವಿತ್ತಂತಿ ಚ ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಾ ದದಾಮ್ಯಹಂ ಸಂಭವಃ ಸರ್ವಭೂತಾನಾಂ ತಥಾ ಭವತಿ ಭಾರತ. ಮಾತಾಜಿ ಮೇಲೆ ಮಾಡಿ ಮಾತಾಜಿ. ಸರ್ವಯೋನಿಷು ಕೌಂತೆಯ ಮೂರ್ತಾಯ ಸಂಭವಂತಿ ಯಃ ತಾಸಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜ ಪ್ರತ್ಪಿತಾ ಸತ್ವಂ ರಜಸ್ತಮಾಹಿತಿ ಗುಣಃ ಪ್ರಕೃತಿ ಸಂಭವಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶಿವಗಂಗಾ ಮಾತಾಜಿ. ಮಾತಾಜಿ ಎಷ್ಟೆಷ್ಟು ಶ್ಲೋಕ ಓದಿಸ್ಬೇಕು ರಿಪೀಟ್ ಆಗಿ ಈಗ? ಶಿವಗಂಗಾ ಮಾತಾಜಿ. ಶಿವಗಂಗಾ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಇನ್ನು 22 ಶ್ಲೋಕ ಇದೆ ಮಾತಾಜಿ. 22. ಹೋಗ್ತೀನಿ ಮಾತಾಜಿ. 1 2 3 4 5 6 7 6 ಜನ ಇದ್ದಾರೆ ಇನ್ನು. 6 ಇಂದ ಮಾತಾಜಿ 6 3 ಓದಿಸ್ಬೋದೇನೋ ಮಾತಾಜಿ. ನೀವು ಜಾಯಿನ್ ಆದವ್ರಿಗೆ 5 ಓದಿಸ್ತೀನಿ. ನೀವು ಜಾಯಿನ್ ಆದವ್ರಿಗೆ. ಸರಿ ಓಕೆ ಮಾತಾಜಿ. 6 ಇಂದ ಸ್ಟಾರ್ಟ್ ಮಾಡಿದ ಮಾತಾಜಿ. 6 ಇಂದ 3 ಶ್ಲೋಕ ಓದಿ ಮಾತಾಜಿ. ಹರೇ ಕೃಷ್ಣ. ಸತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಜಾನಕಂ
ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗಮ ಸಮುದ್ಭವಂ ಸನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಇನ್ನೊಂದು ಓದಿ. ಸಮಸ್ವಜ್ಞಾನಂ ಸಮಸ್ತ್ವ. ವಿದ್ಧಿ ಸಮಸ್ತ್ವಜ್ಞಾನಂ ವಿದ್ಧಿ ಮೋಹಾನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಶ್ರವಂತಿ ಮಾತಾಜಿ ಆಯ್ತು, ಶಿವಗಂಗಾ ಮಾತಾಜಿ. ನೆಕ್ಸ್ಟ್ ಮಂಜುಳಾ ಮಾತಾಜಿ ಓದಿ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಚಂದ್ರಕಲಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇ ಶ್ಲೋಕ ಮಾತಾಜಿ? 9ನೇ ಶ್ಲೋಕ. ತತ್ವಂ ಸುಖೇ ಸಂಜಯತೆ ರಜಃಕರ್ಮಣಿ ಭಾರತ. ಪ್ರಮಾದೇ ಸಂಜಯತು ಮಂಜುಳಾ ಮಾತಾಜಿ ಓದಿ ಮಾತಾಜಿ. ಸತ್ವಂ ಸುಖೇ ಸಂಜಯತೆ ರಜಃಕರ್ಮಣಿ ಭಾರತ ಜ್ಞಾನಮಾರುತ್ಯತು ತಮಃ ಪ್ರಮಾದೇ ಸಂಜಯತುತ್ಯತ ರಜಸ್ತಾಮಾಶ್ಚಾಭಿಭೂಯೋ ಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಾಸ್ತಥಾ ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿರುದ್ಧಂ ಸತ್ವಮಿತ್ಯುತ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚಂದ್ರಕಲಾ ಮಾತಾಜಿ ಈಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ. ಓದಿ ಲೋಭ ಮಾತಾಜಿ. ಪ್ರವೃತ್ತಿರಾರಂಭಃ ಕರ್ಮಣ ಪ್ರಶಮ ಸ್ವಹಃ ರಜಸೆ ತಾನಿ ಜಾಯಂತೆ ವಿಬುದ್ಧೇ ಭರತರ್ಷಭ ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸೆ ತಾನಿ ಜಾಯಂತೆ ವಿಬುದ್ಧೇ ಕುರು ನಂದನ ಯದಾ ಸತ್ವೇ ಪ್ರಮುದೇ ತು ಪ್ರಳಯಂ ಯಾತಿ ದೇಹಭೃತ್ ತದೋಮವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಹರೇ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಈಗ ಲಕ್ಷ್ಮೀ PM ಮಾತಾಜಿಯನ್ನು ಓದಿಸ್ತೇನೆ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇ ಪದ್ಯ? 15ನೇ ಶ್ಲೋಕದಿಂದ. ರಜಸಿ ಪ್ರಳಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ ಕರ್ಮಣಸ್ತು ಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೋ ತಮಸೋ ಭವತೋ ಜ್ಞಾನಮೇವ ಚ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಗನ್ಯಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ ನಾಣ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ ಗುಣಾನೇತಾನತಿ. ಮಾತಾಜಿ. ಹರೇ 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 ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಇನ್ನು ಲಕ್ಷ್ಮೀ ಮಾತಾಜಿ ಓದಿ. ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈಃ ವಿಮುಕ್ತೋ ಮೃತಮಶ್ನುತೆ. ಅರ್ಜುನ ಉವಾಚ ಕೈರ್ಲಿಂಗೈಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂ ಚೈತಾನ್ ತ್ರೀನ್ ಗುಣಾನತಿವರ್ತತೆ. ಶ್ರೀ ಭಗವಾನುವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹ ಏವ ಚ ಪಾಂಡವ. ಮೇಲ್ ಮಾಡ್ತೀರಾ ಸ್ವಲ್ಪ? ಮೇಲೆ ಪಾಂಡವಃ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿರ್ವೃತ್ತಾನಿ ಕಾಂಕ್ಷತಿ. ಧನ್ಯವಾದಗಳು ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಈಗ.
ಹಾ ಓದಿ ಶ್ಲೋಕ ಮಾತಾಜಿ. 24 ಮಾತಾಜಿ. 23. 23. ಉದಾಸೀನ ವದಾಸೀನೋ ಗುಣಯ್ಯೋ ನ ವಿಚಾಲತೆ ಗುಣವರ್ತಂತ ಇತ್ಯೇವ ಯೋವತಿಷ್ಠತಿ ನಿಂಗತೆ ಸಮದುಃಖ ಸುಖಂ ಸ್ವಸ್ಥಃ ಸಮಲೋಷ್ಮ ಲೋಷ್ಟಾಶ್ಮ. ಮಾತಾಜಿ. ಸಮಲೋಷ್ಟಾಶ್ಮ ಕಾಂಚನಃ ಪ್ರಿಯೋ ಧೀರಃ ತುಲ್ಯನಿಂದಾತ್ಮ ಸಂಸ್ತುತಿಃ ಮಾನಪಮಾನಯೋ ತುಲ್ಯಃ ತುಲ್ಯೋ ಮಿತ್ರರಿ ಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ. ಮಾಂ ಚ ಯೋಭಿ ವ್ಯಾಭಿಚಾರಣೆ ಭಕ್ತಿಯೋಗೇನ ಸೇವತೆ ಸಾ ಗುಣಾನ್ ಸಮತೀತ್ಯತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಬ್ರಹ್ಮಣ್ಯೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಐಕಾಂತಿಕಸ್ಯ ಚ. ಓಂ ತತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ತು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಗುಣತ್ರಯ ವಿಭಾಗ ಯೋಗೋ ನಾಮ ಚತುರ್ದಶೋಧ್ಯಾಯಃ. ಧನ್ಯವಾದಗಳು ಮಾತಾಜಿ. ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಇನ್ ಮಿಕ್ದವ್ರಿಗೆ 2 ಶ್ಲೋಕ ಹೇಳ್ತೀರಿ ಮಾತಾಜಿ. ಓಕೆ ಮಾತಾಜಿ. ಶೀಲಾದೇವಿ ಮಾತಾಜಿ 2 ಶ್ಲೋಕ ಓದಿ. ಹಾ ಭಗವದ್ಗೀತಾ ಅಥ ಪಂಚಮೋಧ್ಯಾಯ ಪುರುಷೋತ್ತಮ ಯೋಗ ಮಾತಾಜಿ ಪಂಚದಶೋಧ್ಯಾಯ. ಪುರುಷೋತ್ತಮ ಯೋಗ ಶ್ರೀ ಭಗವಾನ್ ವಾಚ ಊರ್ಧ್ವಮೂಲಂ ಮಧಂ ಶಾಖಂ ಅಶ್ವತ್ಥಂ ಪಾಹುರವೈಯಂ ಛಂದಾಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಅಥ ಚೋರ್ಧ್ವಂ ಪ್ರಸೃತಸ್ತಸ್ಯ ಶಾಖಃ ಗುಣಪ್ರವೃದ್ಧ್ಯಾ ವಿಷಯಪ್ರವಾಲಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಓದಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಣುಕಾದೇವಿ ಮಾತಾಜಿ ಓದಿ. ರೇಣುಕಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ 2 ಶ್ಲೋಕ 3 ಮತ್ತೆ 4. 3-4. ನ ರೂಪಮಸ್ಯೇಯ ತತೋಪಲಭ್ಯತೆ ನಾಂತೋ ನ ಚಾರ್ದೀನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವೃತ್ತಂತೆ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸುತ ಪುರಾಣೇ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇವಾಗ ಮತ್ತೊಬ್ರು ಯಾರು ಜಾಯ್ನ್ ಆದ್ರು? ಸೌಮ್ಯಶ್ರೀ ಮಾತಾಜಿ ಜಾಯ್ನ್ ಆಗಿದ್ದಾರೆ. ಎಲ್ಲಿದ್ದಾರೆ? ಓಕೆ, ಇಲ್ಲ. ಇನ್ನು ಭಾಗ್ಯಲಕ್ಷ್ಮಿ ಮಾತಾಜಿ ಓದಿ. ಭಾಗ್ಯಲಕ್ಷ್ಮಿ ಮಾತಾಜಿ ಶ್ಲೋಕ 5 ಅಲ್ವಾ ಮಾತಾಜಿ? ಶ್ಲೋಕ 5. ನಿರ್ಮಾಣ ಮೋಹಾಜಿತ ಹರೇ ಕೃಷ್ಣ ಮಾತಾಜಿ ಶ್ಲೋಕ 5 ಅಲ್ವಾ ಮಾತಾಜಿ? ಹೌದು ಮಾತಾಜಿ, ಅದೇನೆ. ಓದಿ. ನಿರ್ಮಾಣ ಮೋಹಾಜಿತ ಸಂಗದೋಷಃ ಆಧ್ಯಾತ್ಮ ನಿತ್ಯಾ ವಿನಿರುದ್ಧ ಕಾಮಃ ದ್ವಂದ್ವೈರ್ವಿಮುಕ್ತಾ ದುಃಖ ಸಂಕೈ ಗಚ್ಚಂತ್ಯಮೂಢಾ ಪರಮವ್ಯಯಂ ತತ್ ನ ತತ್ ವಾಸಯತೆ ಸೂರ್ಯನ ಶಶಾಂಕೋ ನ ಪಾವಕಃ
यद्गत्वा न निवर्तन्ते तद्धाम ಪರಮಂ ಮಮ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಏ ಮಂಜುಳಾ ಮಾತಾಜಿ ಓದಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಶರೀರಂ ಯದವಾಪ್ನೋತಿ ಯಚ್ಛಾಪ್ಯುತ್ಕ್ರಾಮತೀಶ್ವರಃ ಗೃಹೀ ತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಮಾತಾಜಿ ಓದಿದ್ವಲ್ವಾ? ಇಲ್ಲ, ಇನ್ನು ಮಾಡ್ಬೇಕು ಇವಾಗ 9ರಿಂದ. ಓದ್ಲಾ? ಓದಿ. ಇಲ್ಲ ಇದ್ ಮಾಡ್ಬೇಕು ಮಾತಾಜಿ. ಆಯ್ತು ಮಾತಾಜಿ. ಇಲ್ಲಿಗೆ ನಮ್ದು ಶ್ಲೋಕ ಪಠಣವಾಯ್ತು. ಈಗ ಮಾಡ್ಬೇಕು. ನೆಕ್ಸ್ಟ್ ಕ್ಲಾಸ್ ಶುರು ಮಾಡೋಣ. ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಓದಂತೀರಾ? ಶ್ಲೋಕ 9. ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ಶ್ರೋತ್ರಂ ಚಕ್ಷುಃ ಸ್ಪರ್ಶನಂ ಚ ರಸನಂ ಘ್ರಾಣಂ ಏವ ಚ ಘ್ರಾಣಂ ಏವ ಚ ಅಧಿಷ್ಠಾಯ ಮನಶ್ಚಾಯಂ ಅಧಿಷ್ಠಾಯ ಮನಃ ಚ ಅಯಂ ವಿಷಯಾನ್ ಉಪಸೇವತೆ ವಿಷಯಾನ್ ಉಪಸೇವತೆ ವಿಷಯಾನ್ ಉಪಸೇವತೆ. ಮನಶ್ಚಾಯಂ ಮನಃ ಚ ಅಯಂ. ಅನುವಾದ: ಜೀವಿಯು ಹೀಗೆ ಇನ್ನೊಂದು ಜಡ ದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನ ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ಸಮೂಹವನ್ನು ಅನುಭವಿಸುತ್ತಾನೆ. ಮನಸ್ಸಿನ ಸುತ್ತ ಈ 5 ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ಇದು ಕಿವಿ, ಕಣ್ಣು, ನಾಲ್ಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯ. ಈ ತರ ಇನ್ನೊಂದು ದೇಹ ಪಡಿತಾನವನು. ಆ ಮನಸ್ಸಿನ ಸುತ್ತ ಮನಸ್ಸೇನ್ ಮಾಡುತ್ತೆ, ಈ ಇಂದ್ರಿಯ ವಸ್ತುಗಳ ಎಲ್ಲ ವಿಶಿಷ್ಟ ಸಮೂಹನ ಅನುಭವಿಸುತ್ತಾನೆ ಅಂತ ಹೇಳ್ತಾರೆ. ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ ಅಥವಾ ವಿಷಯಾನುಪಸೇವತೆ ಸೇರಿಸಿನೂ ಹೇಳ್ಬೋದು. ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಶ್ರೋತ್ರಂ ಚಕ್ಷುಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಶ್ರೋತ್ರಂ ಚಕ್ಷುಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ವಿಷಯಾನುಪಸೇವತೆ. ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ. ಶ್ಲೋಕ 10. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ
ಪಶ್ಯಂತಿ ಜ್ಞಾನಚಕ್ಷುಷಃ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಅಪಿ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ಗುಣ ಅನ್ವಿತಂ ವಿಮೂಢಾ ನಾನು ಪಶ್ಯಂತಿ ವಿಮೂಢಾಃ ನಾನು ಅನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಅನುವಾದ: ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ? ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವರು ಇದನ್ನೆಲ್ಲವನ್ನು ಕಾಣಬಲ್ಲ. ಜೀವಿಗೆ ತನ್ನ ದೇಹದ ಬಗ್ಗೆ ಗೊತ್ತಿರಲಿಲ್ಲ. ಹೇಗ್ ಬಿಡ್ತೀನಿ? ಪ್ರಕೃತಿ ಗುಣಗಳ ಪ್ರಭಾವದಿಂದ ಅವನ್ ಯಾವ ಬಗೆಯ ದೇಹನ ಪಡಿಬಹುದು ಅಂತ ಅದೆಲ್ಲ ಅವನಿಗೆ ಅರ್ಥ ಆಗೋದಿಲ್ಲ, ಮೂಢಂಗೆ. ಆದ್ರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದವರು ಅವ್ರಿಗೆ ಅರ್ಥ ಆಗತ್ತೆ, ಇದೆಲ್ಲವನ್ನು ಕಾಣಬಲ್ಲರು ಅಂತ ಹೇಳ್ತಾರೆ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಾಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಾಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಾಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ ಹೇಳ್ಸಿ ಮಾತಾಜಿ. ಹರೇ ಕೃಷ್ಣ. ಈಗ ಜಾಯಿನ್ ಆದವರು ಬಿ ಮಲ್ಲಜಮ್ಮ ಗೀತಾ ಎಂ ಮಾತಾಜಿ ಹೇಳಿ ಮೊದ್ಲು. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9 ಮಾತಾಜಿ. ಹೌದು, ಶ್ಲೋಕ 9. ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಲ್ಲಜಮ್ಮ ಮಾತಾಜಿ, ಬಿ ಮಲ್ಲಜಮ್ಮ ಮಾತಾಜಿ. ಆಯ್ತು ಮಾತಾಜಿ. 9 ಓದ್ಲ ಮಾತಾಜಿ. ಓದಿ ಮಾತಾಜಿ. ಸ್ತೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಹರೇ ಕೃಷ್ಣ. ಎಲ್ ತಪ್ಪಾಯ್ತು ಮಾತಾಜಿ? ಇಲ್ಲ, ಸರಿ ಹೇಳಿದ್ರಿ ಮಾತಾಜಿ. ಹೌದಾ? ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು. ಕುಸುಮ ಪಲ್ಲವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೀವ್ ನಗೋದೇ ಒಂದು ಖುಷಿ ಕೊಡುತ್ತೆ ನಂಗೆ. ಕುಸುಮ ಪಲ್ಲವಿ ಮಾತಾಜಿ. ನಿಮ್ಗೆಲ್ಲ ಎನ್ಕರೇಜ್ಮೆಂಟ್. ನಮಸ್ತೆ. 9ನೇ ಶ್ಲೋಕ ಓದದ ಮಾತಾಜಿ. ಹಾ ಮಾತಾಜಿ.
श्रोत्रं चक्षुषस्पर्शनं च रसनं घ्राणमेव च अधिष्ठाय मनश्चायं ವಿಷಯಾನುಪಸೇವತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಚೆನ್ನಾಗಿ ಓದಿದ್ದು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ನಿರ್ಮಲಾ ಮಾತಾಜಿ. ಓದ್ತೀನಿ ಮಾತಾಜಿ. ಶ್ಲೋಕ 9. ಸ್ತೋತ್ರಂ ಚಕ್ಷುಃ ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಮಾತಾಜಿ ಫಸ್ಟ್ ವರ್ಡ್ ಹೇಳಿ ಇನ್ನೊಂದ್ಸಲಿ. ಶ್ರೋತ್ರಂ. 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 ಸ್ತೋತ್ರಂ ಅಂತ ಕೇಳಿಸ್ತು ಅದಕ್ಕೆ. ಶ್ರೋತ್ರಂ ಚಕ್ಷುಷ ಸ್ಪರ್ಶನಂ ಚ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪಾರ್ವತಮ್ಮ ಮಾತಾಜಿ ಶ್ಲೋಕ 10 ಹೇಳಿ. ಹರೇ ಕೃಷ್ಣ ಮಾತಾಜಿ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಗುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಹರೇ ಕೃಷ್ಣ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಶ್ಲೋಕ 10 ಹೇಳಿ. ರೇಖಾ ವಿಜಯಕುಮಾರ್ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಹರೇ ಕೃಷ್ಣ. ಧನ್ಯವಾದಗಳು. ವೆಂಕಟೇಶ್ ಪ್ರಭುಜಿ ಶ್ಲೋಕ 10 ಹೇಳಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಪ್ರಭುಜಿ ಭುಂಜಾನಂ ಜಾ ದೀರ್ಘ ಇದೆ. ಭುಂಜಾನಂ ವಾ ಗುಣಾನ್ವಿತಂ. ಭುಂಜಾನಂ ವಾ ಗುಣಾನ್ವಿತಂ. ಎಸ್. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಲಕ್ಷ್ಮೀ ಮಾತಾಜಿ ಶ್ಲೋಕ 10 ಹೇಳಿ. ಹೇಳ್ತೀನಿ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಚಕ್ಷುಷಃ ದೀರ್ಘ ಇಲ್ಲ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ ಶ್ಲೋಕ 10 ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳ್ತೀನಿ ಮಾತಾಜಿ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಶ್ಲೋಕ 10 ಹೇಳಿ. ಹರೇ ಕೃಷ್ಣ ಮಾತಾಜಿ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ. ಹರೇ ಕೃಷ್ಣ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತ್ಯಚೇತಸಃ. ಯತಂತಃ ಯೋಗಿನಶ್ಚೈನಂ ಯೋಗಿನಃ ಚ ಏನಂ ಪಶ್ಯಂತ್ಯಾತ್ಮ ನ್ಯವಸ್ಥಿತಂ ಪಶ್ಯಂತಿ ಆತ್ಮನಿ ಅವಸ್ಥಿತಂ. ಯತಂತೋಪ್ಯಕೃತಾತ್ಮಾನೋ ಯತಂತಃ ಅಪಿ ಅಕೃತ ಆತ್ಮನಃ ನೈನಂ ಪಶ್ಯಂತ್ಯ ಚೇತಸಃ. ನೈನಂ ಪಶ್ಯಂತ್ಯ ಚೇತಸಃ ಪಶ್ಯಂತಿ ಅಚೇತಸಃ. ಅನುವಾದ: ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು.
ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರೂ ಏನಾಗುತ್ತಿದೆ ಎನ್ನುವುದನ್ನು ಕಾಣಲಾರರು. ಆತ್ಮ ಸಾಕ್ಷಾತ್ಕಾರದ ನೆಲೆಯಾಗಿದ್ದು ಪ್ರಯತ್ನ ಪಡ್ತಾ ಇರೋ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣ್ತಾರೆ. ಅವರು ಯಾರಿಗೆ ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಅಥವಾ ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆ ಪಡೆದಿರಲ್ವೋ ಅಂಥವ್ರದ್ದು ಏನಾಗತ್ತೆ, ಅವ್ರು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಏನಾಗ್ತಿದೆ ಅಂತ ಕಾಣಲಾರರು ಅಂತ ಹೇಳ್ತಾರೆ. ಯತಂತೋ ಯೋಗಿನಶ್ಚೈನಂ ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಾಕೃತಾತ್ಮಾನೋ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ ನೈನಂ ಪಶ್ಯಂತ್ಯಚೇತಸಃ ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಾಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಾಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ. ಶ್ಲೋಕ 12. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಯದಾದಿತ್ಯಗತಂ ಯತ್ ಆದಿತ್ಯಗತಂ ತೇಜೋ ತೇಜಃ ಜಗತ್ ಭಾಸಯತೆಖಿಲಂ ಜಗತ್ ಭಾಸಯತೆ ಅಖಿಲಂ ಯತ್ ಚಂದ್ರಮಸಿ ಯತ್ ಚಂದ್ರಮಸಿ ಯಚ್ಚಾಗ್ನೌ ಯತ್ ಚ ಅಗ್ನೌ ತತ್ತೇಜೋ ವಿದ್ಧಿ ಮಾಮಕಂ ತತ್ತೇಜಃ ವಿದ್ಧಿ ಮಾಮಕಂ. ಇಡೀ ಜಗತ್ತಿನಿಂದ ಕತ್ತಲನ್ನು ಚದುರಿಸುವ ಸೂರ್ಯನ ತೇಜಸ್ಸು ನನ್ನಿಂದ ಬರುತ್ತದೆ, ಚಂದ್ರನ ತೇಜಸ್ಸು ಅಗ್ನಿಯ ತೇಜಸ್ಸು ನನ್ನಿಂದ ಬರುತ್ತೆ, ಎಲ್ಲಾನು ಅವನಿಂದನೇ ಬರೋದು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇಲ್ಲ ನಿಮ್ದು. ಮಾತಾಜಿ ಮ್ಯೂಟ್ ಆಗಿದ್ದದೆ. ಮಾತಾಜಿ ಕೇಳಿಸ್ತಾ ಇಲ್ಲ, ಮ್ಯೂಟ್ ಆಗಿದಾರಂತೆ ಮಾತಾಜಿ. ಸರಿ.
ಅಂದ್ರೆ ಇಡೀ ಜಗತ್ತಿಂದ ಕತ್ಲನ್ ಚದುರಿಸೋ ಸೂರ್ಯನ ತೇಜಸ್ಸು ಭಗವಂತನಿಂದ ಬರುತ್ತೆ. ಚಂದ್ರ ಮತ್ತು ಅಗ್ನಿಯ ತೇಜಸ್ ಕೂಡ ಭಗವಂತನಿಂದಾನೇ ಬರುತ್ತೆ. ಯದಾದಿತ್ಯಗತಂ ತೇಜಃ ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೇಖಿಲಂ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿಧಿ ಮಾಮಕಂ ತತ್ತೇಜೋ ವಿಧಿ ಮಾಮಕಂ ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿಧಿ ಮಾಮಕಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತೇಜೋ ವಿಧಿ ಮಾಮಕಂ ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿಧಿ ಮಾಮಕಂ ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ವಿಧಿ ಮಾಮಕಂ ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ 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 ವಿಧಿ ಮಾಮಕಂ. ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ಹರೇ ಕೃಷ್ಣ. ರೇಣುಕಾ ದೇವಿ ಮಾತಾಜಿ ಹೇಳಿ. ಮಾತಾಜಿ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ ಚೇತಸಃ. ಹರೇ ಕೃಷ್ಣ ಮಾತಾಜಿ. ಎಲ್ಲಾದ್ರೂ ತಪ್ಪಾಯ್ತಾ? ಇಲ್ಲ ಮಾತಾಜಿ, ಹೇಳಿದ್ರಿ. ಶೋಭಾ ಭಟ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಎರಡನೇ ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಸವಿತಾ ಮಾತಾಜಿ ಹೇಳಿ. ಸವಿತಾ ಮಾತಾಜಿಯ ಮೋಟೋ G32 4. ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ. ಸಾಯಿಲಕ್ಷ್ಮಿ ಮಾತಾಜಿ. ಶ್ಲೋಕ 11. ಯತಂತೋ ಯೋಗಿನಶ್ಚೈನಂ ಪಶ್ಯಂತಾತ್ಮನ್ಯವಸ್ಥಿತಂ ಯತಂತೋಪ್ಯ ಕೃತಾತ್ಮಾನೋ ನೈನಂ ಪಶ್ಯಂತ ಚೇತಸಃ. ಪಶ್ಯಂತ್ಯ ಚೇತಸಃ. ಪಶ್ಯಂತ್ಯ ಚೇತಸಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮೋಟೋ G32 ಈಗ ಜಾಯಿನ್ ಆದವರು. ಹರೇ ಕೃಷ್ಣ. ಮಂಜುಳಾ ಮಾತಾಜಿ, ಮಂಜುಳಮ್ಮ ಮಾತಾಜಿ, ವಿಜಯಲಕ್ಷ್ಮಿ ಮಾತಾಜಿ ಯಾವ್ದಾಗ್ಬಹುದು? ಸವಿತಾ ಮಾತಾಜಿ ಅಲ್ಲಲ್ವಾ? ಶ್ರವಂತಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯ ಚೇತಸಃ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಈಗ ಶ್ರವಂತಿ ಮಾತಾಜಿ ಆಯ್ತು. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿದ್ದ ಭಾಗ್ಯಲಕ್ಷ್ಮಿ ಮಾತಾಜಿ. ಕೇಳಿಸ್ತಾ ಇದೆ ಮಾತಾಜಿ. ಹೇಳ ಮಾತಾಜಿ. ಹೇಳಿ ಮಾತಾಜಿ. 11, 12 ಮಾತಾಜಿ. 11. ಏತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನಾವಸ್ಥಿತಂ ಏತಂತೋಪ್ಯಕೃತಾತ್ಮನೋ ನೈನ್ಯಂ ಪಶ್ಯಂತ ಚೇತಸಃ. ಮಾತಾಜಿಯ ಒತ್ತಕ್ಷರಗಳು ಕರೆಕ್ಟ್ ಆಗಿ ಬರಲಿಲ್ಲ. ಯೋಗಿನ ಶೈನಂ ಶೇಗೆ ಚಾವತ್ತು ಯೈವತ್ತಿದೆ. ಯೋಗಿನಶ್ಚೈನ ಎರಡನೇ ಲೈನು ಪಶ್ಯಂತ್ಯಾತ್ಮನ್ ವ್ಯವಸ್ಥಿತಂ. ಪಶ್ಯಂತ್ಯಾತ್ಮನ್ ವ್ಯವಸ್ಥಿತಂ. ಆಯ್ತು. ಅಥವಾ ನೀವು ಪಶ್ಯಂತ್ಯಾತ್ಮನ್ ಅವಸ್ಥಿತಂ ಅಂತ ಕೂಡ ಓಕೆ. ಆಮೇಲೆ ಪಶ್ಯಂತ್ಯ ಚೇತಸಃ. ಇದು ಪಶ್ಯಂತ್ಯ ಚೇತಸಃ ತಾನೆ ಮಾತಾಜಿ? ಹೌದು. ಹರೇ ಕೃಷ್ಣ. ಇನ್ನೊಂದ್ಸರಿ ಹೇಳ ಮಾತಾಜಿ. ಇನ್ನೊಂದ್ಸಲಿ ಹೇಳಿ. ಏತಂತೋ ಯೋಗಿನಶ್ಚೈನಂ ಚೈನಂ ಅಷ್ಟೇ, ಸ್ವೈಲ ಚೈನಂ ಅಷ್ಟೇ. ಚೈನಂ. ಕರೆಕ್ಟ್. ಏತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ. ಬಂತು ನೋಡಿ. ಯತ್ಯಂತೋಪ್ಯಕೃತಾತ್ಮನೋ ಕೃತಾತ್ಮಾನೋ ದೀರ್ಘಗಳಿವೆ. ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ ಚೇತಸಃ. ಪಶ್ಯಂತ್ಯ ಚೇತಸಃ. ಹರೇ ಚಂದ್ರಕಲಾ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಚಂದ್ರಕಲಾ ಮಾತಾಜಿ ಹೇಳಿ. ಶ್ಲೋಕ 11. ಯತಂತೋ ಯೋಗಿ ಶನೇಶ್ವರಂ ಪ್ರಶಾಂತ ತನ್ನವಸ್ಥಿತಂ ಯತತೋಪಕೃತಾತ್ಮನೋ ನೈನಂ ಪ್ರಶಂತಿ ಚೇತಸಃ. ನಿಮ್ದು ಎಲ್ಲ ಒತ್ತಕ್ಷರ ತಪ್ಪು ಬಂದಿದೆ ಮಾತಾಜಿ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ ವ್ಯವಸ್ಥಿತಂ ಯತಂತೋಪ್ಯ ಕೃತಾತ್ಮಾನೋ ನೈನಂ ಪಶ್ಯಂತ್ಯ ಚೇತಸಃ. ಮ್ಯಾಕ್ಸಿಮಮ್ ಒತ್ತಕ್ಷರ ಈ ಶ್ಲೋಕಲ್ಲಿ. ಕೃತಾತ್ಮನೋ. ಪ್ರಾಕ್ಟೀಸ್ ಮಾಡಿ ಮಾತಾಜಿ, ಬುಕ್ ಅಲ್ಲಿ ನೋಡ್ಕೊಂಡು ಕರೆಕ್ಟ್ ಆಗಿ. ಆಯ್ತು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಶೀಲಾದೇವಿ ಮಾತಾಜಿ. 11 ಓದ್ಲಾ? 12 ಓದಿ ಮಾತಾಜಿ. 12. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿಧಿಮಾಮಕಂ. ಯಚ್ಚಂದ್ರಮಸಿ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿಧಿ ಮಾಮಕಂ. ತತ್ತೇಜೋ ವಿಧಿ ಮಾಮಕಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾ. ಧನ್ಯವಾದಗಳು. ರೇಖಾ ವಿಜಯಕುಮಾರ್ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪಾರ್ವತಮ್ಮ ಮಾತಾಜಿ ಹೇಳಿ. ಶ್ಲೋಕ 12 ಹೇಳಿ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಹರೇ ಕೃಷ್ಣ. ರೇಖಾ ವಿಜಯಕುಮಾರ್ ಮಾತಾಜಿ ಹೇಳಿ. ಮಾತಾಜಿ. ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ನಿರ್ಮಲಾ ಮಾತಾಜಿ ಹೇಳಿ. ಹೇಳ್ತೀನಿ ಮಾತಾಜಿ.
ಶ್ಲೋಕ 12. ಯದಾದಿತ್ಯಗತಂ ತೇಜೋ ಜಗದ್ವಾಸಯತೆ ಕಿಲಂ ಯಚ್ಚಂದ್ರಾಮಸಿ ಯಚ್ಚಾಗ್ನೌ ತತ್ತೇಜೋ ವಿಧಿ ಮಾಮಕಂ. ವಿದ್ಧಿ ಮಾಮಕಂ. ವಿದ್ಧಿ ಮಾಮಕಂ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗು ಮಾತಾಜಿ. ಶ್ಲೋಕ 13. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಪುಷ್ಣಾಮಿ ಚೌಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಗಾಮಾವಿಶ್ಯ ಗಾಂ ಆವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಧಾರಯಾಮಿ ಅಹಂ ಓಜಸಾ ಉಷ್ಣಾಮಿ ಚೌಷಧಿ ಸರ್ವಾಃ ಉಷ್ಣಾಮಿ ಚ ಚೌಷಧಿ ಚ ಔಷಧಿ ಸರ್ವಾಃ ಸೋಮೋ ಭೂತ್ವಾ ರಸ ಆತ್ಮಕಃ ರಸಾತ್ಮಕಃ ರಸ ಆತ್ಮಕಃ. ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತಾನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನಾನು ಚಂದ್ರನಾಗುತ್ತೇನೆ, ಹಾಗೆ ಎಲ್ಲಾ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ಪರಮಾತ್ಮ ಹೇಳ್ತಾ ಇದ್ದಾನೆ, ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸ್ತೀನಿ ಮತ್ತು ಅವನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯೋಂಗ್ ಮಾಡ್ತೀನಿ. ನಾನು ಚಂದ್ರನಾಗ್ತೀನಿ ಮತ್ತು ಎಲ್ಲಾ ತರಕಾರಿಗಳಿಗೆ ಜೀವರಸನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಗಾಮಾವಿಶ್ಯ ಚ ಭೂತಾನಿ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಧಾರಯಾಮ್ಯಹಮೋಜಸಾ ಉಷ್ಣಾಮಿ ಚೌಷಧಿ ಸರ್ವಾಃ ಉಷ್ಣಾಮಿ ಚೌಷಧಿ ಸರ್ವಾಃ 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 ಸೋಮೋ ಭೂತ್ವಾ ರಸಾತ್ಮಕಃ ಸೋಮೋ ಭೂತ್ವಾ ರಸಾತ್ಮಕಃ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಉಷ್ಣಾಮಿ ಚೌಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ ಉಷ್ಣಾಮಿ ಚೌಷಧಿ ಸರ್ವಾಃ ಸೋಮೋ ರಸಾತ್ಮಕಃ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಉಷ್ಣಾಮಿ ಚೌಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಉಷ್ಣಾಮಿ ಚೌಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಉಷ್ಣಾಮಿ ಚೌಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಉಷ್ಣಾಮಿ ಚೌಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಶ್ಲೋಕ 14. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಅಹಂ ವೈಶ್ವಾನರಃ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಆಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪ್ರಾಣ ಅಪಾನ ಪ್ರಾಣ ಅಂತ ದೀರ್ಘ ಹೇಳಲೇಬೇಕು. ಪ್ರಾಣಾಪಾನ ಸಮಾಯುಕ್ತಃ ಪ್ರಾಣಾಪಾನ ಅಂದ್ರೆ ಪ್ರಾಣ ಅಪಾನ
समायुक्तः पचाम्यन्नं पचामि अन्नं ಚತುರ್ವಿಧಂ. ಎಲ್ಲ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ನಾನು. ದೇಹದಿಂದ ಹೊರಕ್ಕೆ ಹೋಗುವ ಮತ್ತೆ ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಎಲ್ಲ ಜೀವಿಗಳಲ್ಲಿ ಪರಮಾತ್ಮ ಜಠರಾಗ್ನಿಯಂತೆ ಅವನು ದೇಹದಿಂದ ಹೊರಕ್ಕೆ ಹೋಗ ಮತ್ತೆ ಒಳಕ್ ಬರೋ ಪ್ರಾಣವಾಯುವಿನೊಂದಿಗೆ ಸೇರ್ಬಿಟ್ಟು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡ್ತಾನಂತೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಹರೇ ಕೃಷ್ಣ. ಮಾತಾಜಿ ಎಲ್ರಿಗೂ ಹೇಳ್ಸ್ಬಿಡಿ ಲಾಸ್ಟ್ ಶ್ಲೋಕ. ಪ್ರಾಣಾಪಾನ ಅದು ಪ್ರಾಣ ಅಂತ ದೀರ್ಘ ಹೇಳ್ಬೇಕು, ಪ್ರಾಣ ಅಪಾನ ಅಂತ 2 ವರ್ಡ್ ಇದೆ ಅಲ್ಲಿ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಹೇಳಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಘಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಪುಷ್ಣಾಮಿ ಚೌಷಧಿಃ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಧಾರಾ ಇಲ್ಲ, ಧಾರಯಾಮ್ಯಃ. ಧಾರ ರಾಗ್ ದೀರ್ಘ ಇಲ್ಲ ಮಾತಾಜಿ, ನೋಡ್ಕೊಳ್ಳಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಪುಷ್ಣಾಮಿ ಚೌಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಹರೇ ಕೃಷ್ಣ. ಏ ಮಂಜುಳಾ ಮಾತಾಜಿ. ಏ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 13. ಹಾ ಮಾತಾಜಿ. ಶ್ಲೋಕ 13. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಪುಷ್ಣಾಮಿ ಚೌಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ. ಮಾತಾಜಿ ಇದು ಯಾವ್ದು ಮಾತಾಜಿ? 13 ಶ್ಲೋಕ. ಗಾಮಾವಿಶ್ಯ ಚ ಭೂತಾನಿ
धारयाम्यहमोजसा पुष्णामि चौषधी सर्वाः सोमो भूत्वा रसात्मकः. ಹರೇ ಕೃಷ್ಣ. ಹರೇ ಪರ್ಫೆಕ್ಟ್ ಆಗಿ ಹೇಳಿದ್ರಿ ಮಾತಾಜಿ. ಹೇಳಿದ್ನ ಮಾತಾಜಿ ಸರಿಯಾಗಿ? ಕರೆಕ್ಟ್ ಆಗಿ ಹೇಳಿದ್ರಿ. ಹರೇ ಥ್ಯಾಂಕ್ ಯು ಮಾತಾಜಿ. ಚೆನ್ನಾಗಿ ಹೇಳಿದ್ದು. ಭಾಗ್ಯಲಕ್ಷ್ಮಿ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿದ್ದು ಇಲ್ಲಲ್ವಾ ಮಾತಾಜಿ? ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಯಾವ್ದು ಮಾತಾಜಿ? 13. ಕಾಮ ವಿಶ್ಯಾಚ ಭೂತಾನಿ ಧಾರಯಮ್ಯಹಮೋಜಸಾ ಪುಷ್ಣಾಮಿ ಚೌಷಧಿ ಸರ್ವಃ ಸೋಮೋ ಭೂತ್ವಾ ರಸಾತ್ಮಕಃ. ಎಲ್ಲ ದೀರ್ಘಗಳು ನುಂಗ್ಬಿಡ್ತೀರ. ಗಾಮ ಇದೆ, ಗಾಮ ಅಷ್ಟೇ ಅಲ್ಲ, ಗಾಮ ವಿಷಯ. ಧಾರ ಯಾ ಇದೆ ದೀರ್ಘ, ಆಮೇಲೆ ದೀರ್ಘ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಚಂದ್ರಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಗ್ರಾಮ ವಿಶ್ಯ ಚ ಭೂತಾನಿ ಧಾರಯಾಮಹಮೋಜಸಾ ಪುಷ್ಯಾಮಿ ಔಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಮಾತಾಜಿ ಅದು ಚೌಷಧಿ, ಚ ಔಷಧಿ ಅಂತದು. ಚ ಅಕ್ಷರನೇ ಹೋಗ್ಬಿಡುತ್ತೆ. ಆಮೇಲೆ ಪುಷ್ಣಾಮಿ ಚೌಷಧಿ ಸರ್ವಾಹ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಮಾತಾಜಿ. ಹೇಳ್ತೀನಿ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಉಷ್ಣಾಮಿ ಚೌಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. 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 ಮಕಾಹ ಇಲ್ಲ ಮಾತಾಜಿ, ಮಕಹ ಕಾ ದೀರ್ಘ ಇಲ್ಲ. ರಸಾತ್ಮಕಃ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 13ನೇ ಶ್ಲೋಕ ಅಲ್ವಾ? ಹಾ ಮಾತಾಜಿ. ಗಾಮ ವಿಶ್ಯಾಚ ಭೂತಾನಿ ಧಾರಯಾಮ್ಯಹಮೋಜಸಾ ಪುಷ್ಣಾಮಿ ಔಷಧಿಂ ಸರ್ವಾಃ ಸೋಮಾ ಭೂತ್ವಾ ರಸಾತ್ಮಕಃ. ಧನ್ಯವಾದಗಳು ಮಾತಾಜಿ. ಪುಷ್ಣಾಮಿ ಚೌಷಧಿ ಇರೋದು, ಔಷಧಿ ಇಲ್ಲ. ಚ ಔಷಧಿ. ಸರಿ, ಔಷಧಿ ಅಂತ ಓದ್ಬಿಟ್ಟೆ, ತಪ್ಪೋದಿನಿ. ಪುಷ್ಣಾಮಿ ಚೌಷಧಿಂ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಸರಿ ಬಂತ ಮಾತಾಜಿ? ಈಗ ಸರಿ ಬಂತ. ಸರಿ. ಮಂಜುಳಾ ಆವ್ ಮಾತಾಜಿ. ಮಂಜುಳಾ ಆವ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 13 ಹೇಳ ಮಾತಾಜಿ. ಹಾ ಮಾತಾಜಿ. ಗಾಮ ವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಪುಷ್ಣಾಮಿ ಚೌಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಹರೇ ಕೃಷ್ಣ. ರೇಣುಕಾದೇವಿ ಮಾತಾಜಿ 14ನೇ ಶ್ಲೋಕ ಹೇಳಿ. ರೇಣುಕಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ. ಅಹಂ ವೈಶ್ವಾನರ ಭೂತ್ವಾ ಪ್ರಾಣೀನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚ್ಚಾಮ್ಯನ್ನಂ ಚತುರ್ವಿಧಂ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಶ್ಲೋಕ 14 ಹೇಳಿ. ಆಯ್ತು ಮಾತಾಜಿ. ಶ್ಲೋಕ 14. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಧನ್ಯವಾದಗಳು. ರೇಣುಕಾದೇವಿ ಮಾತಾಜಿ ಅಲ್ಲ, ಕುಸುಮ ಪಲ್ಲವಿ ಮಾತಾಜಿ. ಕುಸುಮ ಪಲ್ಲವಿ ಮಾತಾಜಿ. ಶ್ಲೋಕ 14 ಹೇಳಿ. ಶ್ಲೋಕ 14. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಯಮಾಶ್ರಿತಃ ಪ್ರಾಣಪಾನ ಸಮಾಯುಕ್ತಃ ಪಚಾಮನ್ಯಂ ಚತುರ್ವಿಧಂ.
ಮಾತಾಜಿ ಮೂರನೇ ಲೈನು ಪ್ರಾಣಾಪಾನ. ಪ್ರಾನು ದೀರ್ಘ ಇದೆ, ನಾನು ದೀರ್ಘ ಇದೆ, ಮತ್ತೊಂದು ಪಾನು ದೀರ್ಘ ಇದೆ. ಪ್ರಾಣಾಪಾನ ಸಮಾಯುಕ್ತ. ಪ್ರಾಣಾಪಾನ ಸಮಾಯುಕ್ತಃ. ಪಚಾಮ್ಯನ್ನಂ ಮಾಗೆ ಯಾವತ್ತಿದೆ? ಪಚಾಮ್ಯನ್ನಂ ಚತುರ್ವಿಧಂ. ಪಚಾಮ್ಯನ್ನಂ ಚತುರ್ವಿಧಂ. ಎಸ್ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಮಾತಾಜಿ. ಹೇಳ್ತೀನಿ ನಿರ್ಮಲಾ ಮಾತಾಜಿ. ಮಾತಾಜಿ. ಶ್ಲೋಕ 14. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೇಳುತ್ತಿದ್ಯಾ? ಕೇಳಿಸ್ತದೆ. 14 ಶ್ಲೋಕ. ಹಾ ಮಾತಾಜಿ. ಶ್ಲೋಕ 14. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸಾಯಿ ಲಕ್ಷ್ಮಿ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ. ಶ್ಲೋಕ 14. ಅಹಂ ವೈಶ್ವಾನರೋ ಭೂತ್ವಾ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಪಚಾಮ್ಯನ್ನಂ ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಶೀಲಾದೇವಿ ಮಾತಾಜಿ ಶ್ಲೋಕ 13 ಹೇಳಿ. ಗಾಮ ವಿಶ್ಯ ಚ ಭೂತಾನಿ ಧಾರಾಮ್ಯಹ ಮೋಜಸಾ ಪುಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವರಸಾತ್ಮಕಃ. ಮೊದಲನೇ ಲೈನು ಗಾಮ 2 ದೀರ್ಘ ಇದೆ. ಗಾಮ ವಿಶ್ಯ ಚ ಭೂತಾನಿ. ಗಾಮ ವಿಶ್ಯ ಚ ಭೂತಾನಿ. ಎರಡನೇ ಲೈನು ಧಾರಯಾಮ್ಯಹ ಮೋಜಸ. ಧಾರಯಾಮ್ಯಹ ಮೋಜಸ ಪುಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವಾ ರಸಾತ್ಮಕಃ. ಹರೇ ಕೃಷ್ಣ. ಶಿವಗಂಗಾ ಮಾತಾಜಿ ಶ್ಲೋಕ 13 ಹೇಳಿ. ಹರೇ ಕೃಷ್ಣ. ಗಾಮ ವಿಶ್ಯ ಚ ಭೂತಾನಿ. ಗಾಮ ಮಾತಾಜಿ ದೀರ್ಘ ಇದೆ. ಗಾಮ ವಿಶ್ಯ ಚ ಭೂತಾನಿ ಧಾರಯಾಮ್ಯಹ ಮೋಜಸಾ ಪುಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವಾ ರಸಾತ್ಮಕಃ. ಹರೇ ಕೃಷ್ಣ. ಶ್ರವಂತಿ ಮಾತಾಜಿ ಶ್ಲೋಕ 13 ಹೇಳಿ. ಹರೇ ಕೃಷ್ಣ ಮಾತಾಜಿ. ಗಾಮ ವಿಶ್ಯ ಚ ಭೂತಾನಿ ಧಾರಯಾಮ್ಯಹ ಮೋಜಸಾ ಪುಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವಾ ರಸಾತ್ಮಕಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ ಶ್ಲೋಕ 13 ಹೇಳಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ಮಣಿ ಮಾತಾಜಿ ಶ್ಲೋಕ 13 ಮತ್ತೆ 14 ಹೇಳಿ. 1 ನಿಮಿಷ. ವೆಂಕಟೇಶ್ ಪ್ರಭುಜಿ ಹೇಳಿ. ಪ್ರಭುಜಿ ಮಾತಾಜಿ ಶ್ಲೋಕ 13 ಮಾತಾಜಿ. 14 ಮಾತಾಜಿ. 13 ಮಾತಾಜಿ. 13 ಹೇಳಿ ಈಗ. ಹಾ ಮಾತಾಜಿ. ಶ್ಲೋಕ 13. ಗಾಮ ವಿಶ್ಯ ಚ ಭೂತಾನಿ ಧಾರಯಾಮ್ಯಹ ಮೋಜಸಾ ಪುಷ್ಣಾಮಿ ಚೌಷಧಿ ಸರ್ವಾಹ
सोमो भूत्वा रसात्मकः। ಹರೇ ಕೃಷ್ಣ ಕರೆಕ್ಟ್ ಅವಂತ. ಧನ್ಯವಾದ ಮಾತಾಜಿ. ಶಿವಗಂಗಾ ಮಾತಾಜಿ, ಶ್ರವಂತಿ ಮಾತಾಜಿ ಹೇಳಿದ್ದು ಅಲ್ವಾ? ಕವಿತಾ ಮಣಿ ಮಾತಾಜಿ ನೀವು, ಕವಿತಾ ಮಣಿ ಮಾತಾಜಿ ನೀವು 13, 14 ಹೇಳಿ. ಹರೇ ಕೃಷ್ಣ ಮಾತಾಜಿ. ಗಾಮ ವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಉಷ್ಣಾಮಿ ಚೌಷಧಿಃ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು ಮಾತಾಜಿ ನೀವು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ದೇವಿ ಮಾತಾಜಿ ನೀವು ಶ್ಲೋಕ 13, 14 ಹೇಳಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 13. ಗಾಮ ವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಉಷ್ಣಾಮಿ ಔಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದ. ಕೃಷ್ಣ ಮಾತಾಜಿ. ಮಾತಾಜಿ ನೀವು ಪುಷ್ಣಾಮಿ ಚೌಷಧಿ ಹೇಳಲಿಕ್ಕೆ ನೀವು ಔಷಧಿ ಅಂತ ಹೇಳಿದ್ರಲ್ಲ ಮಾತಾಜಿ? ಉಷ್ಣಾಮಿ ಚೌಷಧಿ. ಹೌದು, ಚೌಷಧಿ. ಓಕೆ. ಚಾ ಔಷಧಿ ಮಾತಾಜಿ, ಚೌಷಧಿ ಸರ್ವ. ಚೌಷಧಿ ಹೇಳ್ದಲ್ಲ ಮಾತಾಜಿ, ಔಷಧಿಯನ್ನ ಇಲ್ಲ. ನಂಗೆ ಹಾಗೆ ಕೇಳಿಸ್ತು ನಂಗೆ ಮಾತಾಜಿ. ಔಷಧಿ ಅಂತಲೇ ಕೇಳಿಸ್ತು, ಮಾತಾಜಿ ಅಂದ್ರು. ಸರಿ ಇರ್ಬೋದೇನೋ. ಇನ್ನು ಎಲ್ಲದದ್ದು ಆಯ್ತಾ? ನೀವು ಜಾಯಿನ್ ಯಾವ್ದು ಇಲ್ಲ ಅಲ್ವಾ ಈಗ? ಓಕೆ. ಯಾವ್ದು ಹೇಳ್ತಿದೆ? 13, 14 ಯಾವ್ದಿಗೆ ಹೇಳಲಿಕ್ಕಿದೆ ಅವ್ದು ಹೇಳಿ. 13 ಹೇಳಿದವ್ದು 14 ಹೇಳಿ, 14 ಹೇಳಿದವ್ದು 13 ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಹರೇ ಕೃಷ್ಣ ಮಾತಾಜಿ. 13 ಅವಾಗ್ಲೇ ಆಗಿತ್ತು ಮಾತಾಜಿ ನಂದು. ಹರೇ ಕೃಷ್ಣ ಮಾತಾಜಿ. ಯಾವ್ದು ಹೇಳಿ ಹೇಳಿ? ಮಾತಾಜಿ, ಒಬ್ಬೊಬ್ರೇ ಹೇಳಿ. ಹರೇ ಕೃಷ್ಣ. 13 ಹೇಳ ಮಾತಾಜಿ, ತಪ್ಪಾಯ್ತು ಅನಿಸ್ತದೆ. ಭಾಗ್ಯಲಕ್ಷ್ಮಿ ಮಾತಾಜಿ, ಮಲ್ಲಜಮ್ಮ ಮಾತಾಜಿ, ಲಕ್ಷ್ಮೀ ಪ್ರಿಯಂ ಎಲ್ಲರೂ ನೀವು ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಿ. ಒಬ್ಬೊಬ್ಬರ ಹೇಳಿ. ಈಗ ಯಾವ್ದು ಹೇಳ್ತೀರಿ ಮಾತಾಜಿ? ನಾನು ಹೇಳ್ತೀನಿ. ಈ ಮಲ್ಲಜಮ್ಮ ಮಾತಾಜಿ ಹೇಳಿ. 14, 13 ಹೇಳಿದ್ದೀನಿ ಮಾತಾಜಿ, ನಾನು 14 ಹೇಳ್ತೀನಿ. ಆಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಾಃ ಪಚಮನ್ಯ ಚತುರ್ವಿಧಂ. ಸಮಾಯುಕ್ತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ. ಮ್ಯಾ ಇದೆ, ಪಚಾಮ್ಯನ್ನಂ ಚತುರ್ವಿಧಂ. ಪ್ರಾಣಾಪಾನ ಸಮಾಯುಕ್ತಾಃ ಪಚಾಮ್ಯನ್ನಂ ಚತುರ್ವಿಧಂ. ಮಾತಾಜಿ ಬಂತ ಮಾತಾಜಿ? ಬಂತು ಬಂತು. ಸರಿ, ನಾನು ಹೇಳ್ತೀನಿ ಮಾತಾಜಿ, ನಾನು ಹೇಳ್ತೀನಿ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಉಷ್ಣಾಮಿ ಜೌಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಅದು ಜೌಷಧಿ ಅಲ್ಲ ಮತ್ತೆ ಚೌಷಧಿ. ಚೌಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳ ಮಾತಾಜಿ. ಹರೇ ಕೃಷ್ಣ. ಹೇಳ ಮಾತಾಜಿ. ಲಕ್ಷ್ಮೀ ಪ್ರಿಯಂ ಮಾತಾಜಿ ಹೇಳಿ. ಆಯ್ತು ಮಾತಾಜಿ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹ ಆಶ್ರಿತಃ
प्राणापानसमायुक्तः पचाम्यन्नं चतुर्विधम् हरे कृष्ण माताजी सरी ಬಂತ ಸರಿ ಬಂತು ಸರಿ. ಹರೇ ಕೃಷ್ಣ ಮಾತಾಜಿ. ಅಹಂ 14 ಶ್ಲೋಕ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಹರೇ ಕೃಷ್ಣ. ಪ್ರಾಣಾಪಾನ ನಾನು ದೀರ್ಘ ಹೇಳಲೇಬೇಕು ನಾನ ನೀವು. ಪ್ರಾಣಾಪಾನ ಸಮಾಯುಕ್ತಃ. ಪ್ರಾಣ ಅಪಾನ ಅಂತದು. ಹರೇ ಕೃಷ್ಣ. ಸಾಯಿಲಕ್ಷ್ಮಿ ಮಾತಾಜಿ ಹೇಳ ಮಾತಾಜಿ ನಾನು. ಭಾಗ್ಯಲಕ್ಷ್ಮಿ ಮಾತಾಜಿ ನೀವು ಮೊದ್ಲು ಹೇಳಿ ಮಾತಾಜಿ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣೀನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಸರಿ ಮಾತಾಜಿ. ಸಾಯಿಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 13. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಃ ಮೋಜಸಾ ಪುಷ್ಯಾಮಿ ಶಾಗೆ ನಾವಂತಿದೆ ಪುಷ್ಣಾಮಿ ಚೌಷಧೀಃ ಸರ್ವಃ ಸೋಮೋ ಭೂತ್ವಾ ರಸಾತ್ಮಕಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾಡಿದ್ರು ಅನ್ಮ್ಯೂಟ್ ಆಗಿದ್ರು ಮಾತಾಜಿ. ನಿನ್ನೆ ಯಾವ್ದು ಹೇಳಲಿಕ್ಕಿದ್ದಾವೆ? ವೆಂಕಟೇಶ್ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಶ್ಲೋಕ ಮಾತಾಜಿ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಹರೇ ಧನ್ಯವಾದಗಳು ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14 ಕೇಳ್ತೀನಿ ಮಾತಾಜಿ. 13 ಹೇಳಿದ್ದೀನಿ. ಹೇಳಿ. ಮಾತಾಜಿ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಪಚಾಮ್ಯನ್ನಂ ಚತುರ್ವಿಧಂ. ಪಚಾಮ್ಯನ್ನಂ ಚತುರ್ವಿಧಂ. ಮಾತಾಜಿ ಸ್ವಲ್ಪ 14ನೇದು ಶ್ಲೋಕ ಹಾಕಿ ಮಾತಾಜಿ. ಕವಿತಾಮಣಿ ಮಾತಾಜಿ, ಲಕ್ಷ್ಮೀ ಬೀವಿ ಮಾತಾಜಿ ಹೇಳಿ. ಯಾವ್ದು ಮಾತಾಜಿ? 16 ಇದೆ. ಹೌದು 12. ಅದೇ 12ನೇ ಶ್ಲೋಕ. ಸರಿ. ಕವಿತಾಮಣಿ ಮಾತಾಜಿ ಹೇಳಿ 12ನೇ ಶ್ಲೋಕ. ಮತ್ತೆ ಲಕ್ಷ್ಮೀ ಬೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಹರೇ ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮೀ ಬೀವಿ ಮಾತಾಜಿ ಹೇಳಿ. ಹೇಳ್ತೀನಿ ಮತ್ತೆ. ಶ್ಲೋಕ 12. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಾತಾಜಿ ಇನ್ನು ಆಯ್ತಾ ಅಂತ? ಎಲ್ರದ್ದು ಆಯ್ತಾ? ಆಯ್ತಲ್ವಾ ಎಲ್ಲರದ್ದು? ಆಯ್ತಾ ಎಲ್ರದ್ದು? ಇನ್ಯಾರನ್ನ ಹೇಳೋರಿದ್ದೀರಾ? ಇಲ್ಲ ಮಾತಾಜಿ. ಓಕೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಅನಂತ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಹರೇ ಧನ್ಯವಾದಗಳು. ನಾಳೆ 7:45ಗೆ ಜಾಯಿನ್. ನಾಳೆ ಇಲ್ಲ, ಸೋಮವಾರ 7:45ಗೆ ಜಾಯಿನ್. ಇನ್ಮೇಲೆ ಏಕಾದಶಿದು 2 ದಿವಸ ಓದೋಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು.
ಹರೇ ಕೃಷ್ಣ ಧನ್ಯವಾದ ಮಾತಾಜಿ, ಮಾತಾಜಿ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಹರೇ ಧನ್ಯವಾದ ಕೃಷ್ಣ ಪ್ರಭುಜಿ. ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ. ಪ್ರವೀಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾಡ್ಲಾ ಮಾತಾಜಿ? ಹಾ ಮಾತಾಜಿ, ಎಲ್ಲದಕ್ಕೂ ಧನ್ಯವಾದಗಳು. ಎಲ್ಲರಿಗೂ ಕೃಷ್ಣ. ಪ್ರವೀಣ ಮಾತಾಜಿ, ಧನ್ಯವಾದಗಳು ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ, ಪ್ರವೀಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಯಾವ ಕಡೆ ಮಾತಾಜಿ. ಹೋಗ್ತಾ ಇದ್ದೀರಾ ಹರೇ ಮಾತಾಜಿ? ಕೃಷ್ಣ ಪ್ರಭುಜಿ. ಶಿಫ್ಟ್ ಮಾಡ್ತಿದ್ದೀರಾ? ನಾನು ಮೋಸ್ಟ್ಲಿ ಬುಧವಾರ ಮಾಡ್ತೀನಿ ಮಾತಾಜಿ. ಎಲ್ಲಿ ಮನೆ? ಅಲ್ಲಿ ಕತ್ರಗುಪ್ಪೆ. ಕತ್ರಗುಪ್ಪೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಬ್ಯಾಂಗ್ಳೂರ್ ಸೌತ್ ಹೋಗ್ತಿದ್ದೀನಿ, ವೆಸ್ಟ್ ಇಂದ. ಹರೇ ಕೃಷ್ಣ. ಎಂಡ್ ಮಾತಾಜಿ, ಮಾಡ್ತೀನಿ. ಇಲ್ಲಿ ಎಷ್ಟು ವರ್ಷ ಇದ್ದದ್ದು ಮಾತಾಜಿ ನೀವು? ಈ ಮನೇಲಿ ನಾನು 14 ವರ್ಷ ಇದ್ದೆ. ಓ ಗಾಡ್, ಇವಾಗ ಕಳೀತು. ಬೇಸರ ಆಗಲ್ವಾ? ಆ? ಬೇಸರ ಆಗಲ್ವಾ ನಿಮ್ಗೆ? ಬೇಸರ ಇಲ್ಲ, ನಮ್ ನೀಡಕ್ ತಕ್ಕಂಗ್ ಮಾಡ್ಕೋಬೇಕು. ಒಂದ್ ಇದು ವನವಾಸ ಫ್ಲಾಟ್ ಕಳೀತು ಮಾತಾಜಿ? ಇಲ್ಲಿ ಅಷ್ಟೇ. 14 ವರ್ಷ ಆಯ್ತು. ರಾಮನ್ ವನವಾಸ ಆದಂಗೆ ನಮ್ಗೂ ಆಯ್ತು. ಇದು ಇದು ಫ್ಲಾಟ ಮಾತಾಜಿ? ಹಾ, ಇದು ಫ್ಲಾಟ್. ಹೋಗ್ತಾ ಇರೋದು ಫ್ಲಾಟ್. ಮಾತಾಜಿ, ಇದು ನೀವು ಸೇಲ್ ಮಾಡ್ತದಲ್ಲ, ಇದು ನೀವು ಬಾಡಿಗೆ ಕೊಟ್ಟು ಹೋಗ್ಬೋದಾ? ಇಲ್ಲ ಇಲ್ಲ, ಇದು ಸೇಲ್ ಮಾಡಿ ಇಲ್ಲರೂ ಓಹೋ. ಇಲ್ಲೇ ಇರ್ತಿದ್ದೆ. ಹೌದಾ ಮಾತಾಜಿ? ಅದು ಅವಳು ಹೊಸದಾಗಿ ಬುಕ್ ಮಾಡಿದಾಳೆ ಮಾತಾಜಿ, ಅದಕ್ಕೆ ಕಟ್ಬೇಕಿತ್ತು. ಹಾ. ಇದು ಕೊನೆಯಲ್ಲಿ ಮಾರೋದಿತ್ತು, ಅಲ್ಲಿ ಮನೆ ರೆಡಿ ಆದ್ಮೇಲೆ. ಅದು ಈಗಲೇ ಏನೋ ಲಂಸಮ್ ಕಟ್ಬೇಕು ಅಂತ ಹೇಳಿದ್ರು ಅವರು. ಓಹೋ. ಅದಕ್ಕೆ ಈಗ್ಲೇ ಮಾಡ್ತಿದ್ವಿ. ಒಂದ್ 2 ವರ್ಷ ಬಾಡಿಗೆ ಮನೇಲಿ ಇರ್ತೀವಿ. ಓಕೆ ಮಾತಾಜಿ. ಆಮೇಲೆ ಮತ್ತೆ ಓಕೆ ಮಾತಾಜಿ. ಪ್ರವೀಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಎಂಡ್ ಮಾಡ್ಲಾ ಮಾತಾಜಿ? ಎಂಡ್ ಮಾಡಿ ಮಾತಾಜಿ.